तुला अंकल काड़ मध्य नर्तों पोंदला याला अभिषेक अंकल टीम पूरा इधर पोंदले जंगल में मंगल अभिषेक जंगल में मंगल हम ढूंढने जा रहे हैं डाकू मंगल ಹಿಂಗೆ ಬಾಲಾಜಿ ಪಾಂಡ್ರೆ ಇವರು ಕೂಡ ಸಿಕ್ಕಾಪಟ್ಟೆ ವೈರಲ್ ವ್ಯಕ್ತಿ ಇವರು. ನೋಡೋಣ ಎಷ್ಟು ಪುಷಪ್ ಮಾಡ್ತೀಯ ಅಂತ. ನೋಡಿ ಇವಾಗ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಗಣೇಶ್ಗೆ. ಮಾಡು ಗಣೇಶ್. ಜಿಮ್ ಬಾಡಿ ಥರ ಕಾಣುತ್ತಲ್ಲ. ನೋಡಿ ಸರ್ ಏನೋ ಮಾತಾಡ್ತಿದ್ದಾರೆ ನನ್ನ ಮೇಲೆ. ಅದೆಲ್ಲ ತಲೆ ಕೆಲಸ ತಲೆಗೆ ಹಾಕ್ಬಿಡಪ್ಪ. ಸೂಪರ್ ಮಗ. ಏನಾ ಸರ್? ಹೇಳಿ ಸರ್, ಕೌಂಟ್ ಮಾಡಿ ಸರ್. ನೋಡೋಣ ಎಷ್ಟು ಮಾಡ್ತೀಯ ನೋಡೋಣ. ಅಂಕಲ್ನ ಗಣೇಶ್ ಇದ್ರೆ ಪುಷಪ್ ದೇತ್ತಂದ್ರೆ ಏತ್ ದೆಪ್ಪೆ ದಾನ ಸಂಗತಿ ತುಕ. ಹಾಂ 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 30, 31. ಓ 31 ಕರೆಕ್ಟ್ ಇತ್ತು, ಮತ್ತೆ ಹೋಗ್ತಾ ಇಲ್ಲ. 31 ಪುಷಪ್ ದೇತ್ತೆ. ಪ್ಲೇಸ್ ನಮ್ಮ ರೇಂಜರ್ ರಾಜೇಶ್ ಸರ್ ಅವರು ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ನಮ್ಮ ಜೊತೆ ಗಣೇಶ್ ಮತ್ತು ರಾಜೇಶ್, ರವಿ, ಬಾಲಾಜಿ ಅವರು ನೋಡಿ. ನಮ್ಮ ಸ್ಮಾರ್ಟ್ ಬಾಯ್ ಆದ ಅಭಿಷೇಕ್. ಸ್ಮೈಲ್ ಕರ ಅಭಿಷೇಕ್. ಡಾಗಿ ಬಂದಿಲ್ಲಲ್ಲ. ಅದು ಫಾದರ್ ಜೋಸೆಫ್ ಕರೆದ್ರೆ ಬರುತ್ತೆ ಸರ್. ವಾಟರ್ ಬಾಟಲ್ ಕೂಡ ಎತ್ಕೊಂಡಿದ್ದೇವೆ. ವಾಟರ್ ಒಳಗಡೆ ಫಸ್ಟ್ ಎಂಡ್ ಅಪ್ ಹಾಕಿದ್ದಾರೆ. ನೋಡೋಣ. ಇಲ್ಲ ಅದು ಅಟ್ಯಾಕ್ ಮಾಡ್ಬೋದಾ? ಇಲ್ಲ. ಫೀಚರ್ ಇದೆ ಅಂತ ಗೊತ್ತಾಗಿದೆ ನಿಮ್ಮಿಂದ. ಹೌದಾ? ಎರಡು ಬರುತ್ತೆ ಅದರಲ್ಲಿ. ಈ ಥರದ್ದು ಚೆನ್ನಾಗಿದೆ ಅಲ್ಲ. ಈ ಥರ ಒಂದು ಇವರ ಮೆಥಡ್ ಚೆನ್ನಾಗಿದೆ. ಅಲ್ಲ ಇಲ್ಲೆಲ್ಲ ಮನೆ ಇರ್ಬೋದು ಅಲ್ಲ. 4-5 ಹಾರ್ಸ್ ಇದ್ರೆ ಚೆನ್ನಾಗಿರೋದಿಲ್ಲ. ಕುದುರೆ ಸಾರಿ ಮಾಡ್ಕೊಂಡು ಹೋಗ್ಬೋದಿತ್ತು. ನೋಡೋದು ಬೇಗ. ಅದೇ ಅದ ಅದ್ರ ರೆಡ್ ಹಾಕಿದ್ದೇವಲ್ಲ. ಹೌದಾ? ಹೌದು. ಗ್ಯಾಂಗ್ ಲೀಟ್ರ್ ಅವನು ಜಲ್ಲಿಕಟ್ಟು ಇಲ್ಲ, ಕೆಲವೊಂದು ಟೈಮಲ್ಲಿ ನೋಡಿ ಜಲ್ಲಿಕಟ್ಟು ಥರ ಬಿಡ್ಬೇಕಿದ್ದೀನಿ ಇವಾಗ ಅಷ್ಟೇ. ಆದಿತ್ಯ ಅವರ ಏನಿಲ್ಲ ಫ್ರೆಂಡ್ಸ್, ನಾವು ಹಿಂಗೆ ಮಲೆ ಮಹದೇಶ್ವರ ಬೆಟ್ಟಗೆ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ಶಿವರಾತ್ರಿಗೆ ತಲುಪೋಣ ಅಂತ ಇದು ಪ್ಲಾನು. ನಮ್ಮ ಸಾಮಗ್ರಿಗಳೆಲ್ಲ ನಮ್ಮದು ಬಟ್ಟೆ ವಸ್ತು ಎಲ್ಲ ಅಲ್ಲಿ ತಲುಪಾಗಿದೆ. ನಮ್ಮವ್ರು ಇದ್ದಾರೆ ಅಲ್ಲಿ. ನಾವು ಟ್ರಕ್ ಮಾಡಲೇ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದಾಗ ಇಲ್ಲೇ ಎಲ್ಲೋ ಇದ್ರಂತೆ. ಸೊ ಇಲ್ಲಿಂದ ಚೇಂಜ್ ಮಾಡಿ ಅದಾವುದು ರಾಯಕೋಟೆ ಫಾರೆಸ್ಟ್ ಹತ್ರ ಹಿಡಿದ್ರಂತೆ. ಎಲ್ಲಿ ನನಗೆ ಕಾಣ್ತಾನೆ ಇಲ್ಲ. ಈ ದೊಡ್ಡ ಮರ ಇದೆ ಅಲ್ವಾ ಸರ್? ಕಾರ್ನರ್ ಅಲ್ಲಿ ಇದೆ ನೋಡಿ. ಹಾ ನೋಡಿ ಎದ್ದಾಯ್ತು. ಆ ಬರ್ಡ್. ಓಕೆ. ಸ್ಟ್ರೀಟ್ ಬರ್ಡ್. ಏನು ಹೆಸರು ಅದು?
ಇಂಡಿಯನ್ ಟ್ರಾವಲರ್ ನೋಡಿ ಫೈನಲ್ ಆಗಿ ನಮ್ಮ ಆ ಪ್ಲೇಸ್ ರೀಚ್ ಆಗ್ತಿದ್ದೇವೆ. ಬರ್ತಾ ಇದೆಯಾ ನೋಡಿ, ಇಲ್ಲಿ ದುಬೈಯಿಂದ ಬೆಲ್ಲಿ ಡ್ಯಾನ್ಸಲ್ಲಿ ಕಳಿಸಿದ್ದೇವೆ ನಾವು. ವಿಡಿಯೋ ఏం క్వాలిటీ నీ ఫోన్ అన్న తీసిందే బెల్గినా ఓ మస్తు ಯಾವಾಗ ನೋಡಿ ಫೈನಲ್ ಆಗಿ ನಮ್ಮ ರೀಚ್ ಆಗಿದ್ದೀವಿ. ಆ ಒಂದು ಪ್ಲೇಸ್ಗೆ ರೀಚ್ ಆಗಿದ್ದೇವೆ ಇವಾಗ. ಎಷ್ಟು ಒಂದು 6 ಕಿಲೋಮೀಟ್ರ್ ಇತ್ತಲ್ಲ. ರಾತ್ರಿ ಇಲ್ಲೇ ಬಿಟ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ಲ. ಗಾಡಿಯಲ್ಲಿ ಕಾರು ಹೋಗ್ತಿದ್ದಲ್ಲ. ಫೈನಲ್ ಅದು ಇಂಕ್ಲ ಆ ಒಂಜಿ ಜಾಗಕ್ಕೆ ರೀಚ್ ಆತ ಮಾತೇ ಇರಲ್ಲ. ಯಾವುದು ಓ ಹೌದು ಹಾಂ ತುಲೆ ಆಣೆದ ಲದ್ದಿ. ಈ ಕಡೆ ಎಲ್ಲ ಆಣೆ ಎಲ್ಲ ಓಡಾಡ್ತದೆ ಕರೆಕ್ಟ್. ಅವರು ನಿನ್ನೆ ಹೇಳಿದ್ರಲ್ಲ ಆಣೆ ಈ ಕಡೆನೇ ಬರ್ತದೆ ಅದು ಕುಡಿಯೋಕ್ಕೆ ನೀರು. ಹಾಂ ಅಲ್ಲ, ಇಲ್ಲಿ ಯಾರು ಜನಸಂಖ್ಯೆ ಕಡಿಮೆ ಅಲ್ತಾನೆ. ಹೌದು. ಹೋಗ್ಬೋದಾ ಪ್ಲೇಸಿಗೆ? ಇದು ವ್ಯೂ ಪಾಯಿಂಟ್ ಇದ್ದ. ಅಲ್ಲ ಅಲ್ಲ ಅದು ಏನು ಇದಿದೆಯಾ, ಪರ್ಮಿಷನ್ ಇದೆಯಾ? ಇಲ್ಲೇ ಹೇಳಿದ್ರು ಅವರು. ಇವಾಗ ಕರೆಕ್ಟಾಗಿ ನಮ್ಮದು ಆ ಒಂದು ವ್ಯೂ ಪಾಯಿಂಟ್ಗೆ ರೀಚ್ ಆಗಿದ್ದೇವೆ ನೋಡಿ. ಸಿಕ್ಕಾಪಟ್ಟೆ ದೊಡ್ಡ ರಿವರ್ ಇದೆ ಇಲ್ಲಿ. ಹಾಂ ಇಲ್ಲೇ ಅವರೆಲ್ಲ ಇದು ಮಾಡಿದ್ರಲ್ಲ, ನೈಟ್ ಕ್ಯಾಂಪ್ ಇಲ್ಲೇ ಮಾಡಿದ್ದಾರೆ ಅವರು. ಇದು ಮಾತ್ರ ಸಿಕ್ಕಾಪಟ್ಟೆ ಇದಿದೆ. ಮಸ್ತ್ ಪಾನಿ ಇದೆ. ಹೌದಾ? ಶೂಟಿಂಗ್ ಸ್ಪಾಟ್. ಅಲ್ಲ ಇಲ್ಲಿ ಯಾರು ಇಳಿಯಲ್ಲ, ಸ್ನಾನ ಮಾಡ್ಬೋದು. ಫೈನಲ್ ಅದು ಎಂಕಲ ಈ ಒಂಜಿ ಲೊಕೇಶನ್ಗೆ ರೀಚ್ ಆಗುತ್ತಾ ಮುಲ್ಪತುಲೆ ಒಂಜಿ ರಿವರ್ ತೊಲ್ಲದ ರಿವರ್ ಉಂಡು. ಸೊ ಸಿಕ್ಕಾಪಟ್ಟೆ ತೀವ್ರ ನಿಕ್ಲೆ ಸೊಕ್ಕು ತೋಜಿದಲೆ. ತುಳತೆ ಟ್ರಕ್ಕಿಂಗ್ ಮುಗೀತದೆ ಮೀದು ಇದು ನನಗೆ ವಾಪಸ್ പോകുന്നിಲ್ಲ ತುಳೆ ನೋಡಿ ಪೂರ ಮೀದು ಪೂರ ಎಂಜಾಯ್ ಮಂತದಲ್ಲಿದೆ. ಇವಾಗ ಎಲ್ಲ ಟ್ರಕ್ಕಿಂಗ್ ಎಲ್ಲ ಬಂದುಬಿಟ್ಟು ಇಲ್ಲಿ ಈ ರಿವರಲ್ಲಿ ಸ್ವಲ್ಪ ಎಲ್ಲ ಸ್ನಾನ ಎಲ್ಲ ಮಾಡಿಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೇವೆ ನೋಡಿ. ಇನ್ನೂ ಊಟನೂ ಮಾಡಿಲ್ಲ, ನಾಷ್ಟ ಮಾಡಬೇಕು, ಎಲ್ಲ ಕೆಲಸ ಇದೆ ನಮಗೆ. ನೋಡಿ ನೇಚರ್ ಹೆಂಗಿದೆ ನೋಡಿ. ಈ ಒಂಜಿ ಗುಡ್ಡೆ ತೋಜನ ತಂದು ಕರ್ನಾಟಕದ ಗುಡ್ಡೆ ಈ ರಿವರ್ ಇಂಚನಿಗ್ಲು ತುಯ್ಯರ್ನ ತುಳೆ ಒಂದು ತಮಿಳ್ನಾಡು. ಸೊ ತಮಿಳ್ನಾಡು ಬುಕ್ಕ ಕರ್ನಾಟಕದ ಸೆಂಟ್ರಡುಲ್ಲ ಒಂಜಿ ರಿವರ್ ಪೋಂದುಂಡು ಅಲ್ಪ ಲೈನ್ ಎಂಕಲ
ತೊಳೆ ಎಂಚ ತೋಜಿದ್ರೆ ಮುಲ್ಪದೊಂದು ವ್ಯೂ ಪುರ ಸಿಕ್ಕಾಪಟ್ಟೆ ಸೋಪ್ ತೋಜಿದ್ದಾರೆ ಟ್ರಕ್ಕಿಂಗ್ ಮುಗೀತದೆ ಎಂಕ್ಲ ಇಲ್ಲಡೆ ಪೋಪ್ನ ಏರ್ಪಡಿಲ್ಲ ದಯಪಂಡ ದೊಂಬು ಸಿಕ್ಕಾಪಟ್ಟೆ ಬರೋದುಂಡು ತರಕ್ಕೆ ಸಿಕ್ಕಾಪಟ್ಟೆ ಹಾಕೋದುಂಡು ಈ ಬೀಚ್ದ ಸಾರಿ ಈ ಒಂಜಿ ರಿವರ್ದ ಸೈಡ್ ಪುಣ ಮಸಾಲೆಗಳ ಪೂರ ಉಂಡು ಗೆಮ್ಮಳು ಎಲ್ಲ ಸುತ್ತಲ ಕಾಡ್ತಿದೆ ಸಿಕ್ಕಾಪಟ್ಟೆ ನಮ್ಮ ರಾಜೇಶ್ ಸರ್ ತುಂಬಾ ಕಾತರದಲ್ಲಿದ್ದಾರೆ, ನೋಡ್ಲೇಬೇಕು ಅಂತ ಬೈನಾಕ್ಲೆಸ್ ಇಟ್ಕೊಂಡು ಅಲ್ಲಿ ನಿಂತಿದ್ದಾರೆ. ಅಲ್ಲಿ ಅಲ್ಲೇ ಮಾಸ್ಟರ್ ಅಲ್ಲೇ ಇದ್ದಾರೆ. ಹಾಂ ಸಿಗ್ತಾ ಸರ್ ಸರ್ ಇಲ್ಲೂ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಈ ಜೋಡಿಯಾಗ ಚೆನ್ನಾಗಿದೆ. ಈ ಡೆಪ್ತಲ್ಲೇ ಕನ್ಫ್ಯೂಸ್ ಅನ್ಸೋಡಿ, ಬಟ್ ಅಲ್ಲಿ ಕುತ್ಕೊಳ್ಳೋಕ್ಕೆ ಸೀನಿಕ್ಕೆಲ್ಲ ಅಲ್ಲಿ ಚೆನ್ನಾಗಿದೆ. ಅಲ್ಲೇ ಇದೆ ಅದು ಕರೆಕ್ಟ್. ಬನ್ನಿ ಸರ್ ಮತ್ತೆ ಹೇಳಿದೇನಾಗ್ತದೆ ಯಾವುದಕ್ಕೆ ನೀళ్ళు వచ్చిందంటే ಯಾವ ಲೆವೆಲ್ ఉండాలి ಕ್ಲೌಡ್ ಸಿಕ್ಕಾಪಟ್ಟೆ ನೀರಿದೆ ಅಲ್ಲ. ಇವಾಗಲೇ ಇಷ್ಟಿದೆ ಅಂದ್ರೆ ಇವಾಗ ನಾವು ನಿಂತಿರೋ ಹತ್ರವರೆಗೂ ನೀರು ಬಂದಿದೆ. ಕೆಲಸ ಮಾಡುವಾಗ ಪೂರ್ತಿ ಮಾಡಬೇಕು ಯಾವುದೇ ಇದು ತಪ್ಪಿಸೋದು ಮತ್ತೆ ಅದು ಬಿಡಿ ಸರ್, ಸೆಗ್ರಿಗೇಟ್ ಮಾಡಿ ನಾಳೆ BBMP ಗಾಡಿ ಇಲ್ಲ ನಾವು ನಿಮ್ಗೆ ಗೊತ್ತಿಲ್ಲಪ್ಪ ನೋಡಿ. ಈಗ ನಾನು ಜಾವಲ್ಗಿರಿ ಹೋಗ್ತಾರಲ್ಲ ಒಬ್ರು ಇದ್ದಾರೆ ಅಲ್ಲಿ, ನಾನು ಹೋಗಿದ್ದೇನೆ. ಅವರು ಪಾಪ ಅಲ್ಲಿ ಜನರು ಜಾವಲ್ಗಿರಿನಲ್ಲಿ ಒಳ್ಳೆ ಕಲ್ಲಿದೆ, ಇಲ್ಲಿ ಆರಾಮಾಗಿ ನಿಂತ್ಕೋಬೋದು. ಇಲ್ಲಿ ಪೂರ್ತಿ ಮಾಡಬೇಕು ಯಾವುದೇ ಇದು ತಪ್ಪಿಸೋದು ಮತ್ತೆ ಅದು ಬಿಡಿ ಸರ್, ಸೆಗ್ರಿಗೇಟ್ ಮಾಡಿ ನಾಳೆ BBMP ಗಾಡಿ ಇಲ್ಲ ನಾವು ನಿಮ್ಗೆ ಗೊತ್ತಿಲ್ಲಪ್ಪ ನೋಡಿ. ಈಗ ನಾನು ಜಾವಲ್ಗಿರಿ ಹೋಗ್ತಾರಲ್ಲ ಒಬ್ರು ಇದ್ದಾರೆ ಅಲ್ಲಿ, ನಾನು ಹೋಗಿದ್ದೇನೆ. ಅವರು ಪಾಪ ಅಲ್ಲಿ ಜನರು ಜಾವಲ್ಗಿರಿನಲ್ಲಿ ಒಳ್ಳೆ ಬೆಳಿಗ್ಗೆ ಹೋಗೋಣ. लग रहा है। मतलब है ना उसको थोड़ा डिस्टेंस ये रखना। ಫಿಶಿಂಗ್ ಬರ ಬಂತದಿಲ್ಲ ರೀ. ದೊಡ್ಡವರು ಅതെಯಾ? ಓಕೆ ಓಕೆ ಓಕೆ. ನಮ್ಮದು ಆಚೆ ಇಲ್ಲ ಸಿಕ್ಕಾಪಟ್ಟೆ ಗುಂಡಿ ಉಂಡು ಅದಕ್ಕೋಸ್ಕರ. ಟ್ರಕ್ಕಿಂಗ್ ಹೋದು ಬರೋದಿಲ್ಲ. ಸೊ ಇನ್ನಿತ್ತೊಂಜಿ ವಿಡಿಯೋ ಈ ರೀತಿ ಇರುತ್ತದೆ. ಪುನಃ ಇಂಕ್ಲ ಒಂಜಿ ಬೆಂಗ್ಳೂರ್ದು ಒಂಜಿ 150 ಕಿಲೋಮೀಟ್ರ್ ದೂರ ಹೋಗುತ್ತಾ ಪುನಃ ಟ್ರಕ್ಕಿಂಗ್ಗೋಸ್ಕರ. ಸೊ ಈ ವಿಡಿಯೋ ಇಷ್ಟ ಆಗುತ್ತೆ ನಿಂಗೆ ವಿಡಿಯೋಗೆ ಒಂಜಿ ಲೈಕ್ ಕೊರ್ರೆ, ಅಂಚನೆ ಇಂಕ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಕನ್ನಡ ಜೊತೆ ಇಂಕ್ಲ ಬತ್ತೋದು. ಬಾಯ್ ಬಾಯ್. ಆಗ್ಲೂ ಬರೋದಿಲ್ಲ ರಾತ್ರಿ. ಸೊ ಒಂಚೂರು ಸ್ಪೀಡ್ ನಿಲ್ತು ನೋಡ್ತೋ ಒಂದು ಬರ್ತೇನೆ.